ಬ್ರಹ್ಮಾವರದಲ್ಲಿ ಗೂಳಿಯೊಂದರ ರಾದ್ದಾಂತದಿಂದ ಓರ್ವ ಮಹಿಳೆ ಮೃತಪಟ್ಟಿದ್ದು, ಇಬ್ಬರು ಮಹಿಳೆಯರು ತೀರಾ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬೃಹತ್ ಗಾತ್ರದ ಗೂಳಿ ನಗರದಲ್ಲೆಲ್ಲ ಸಂಚರಿಸಿ ಇಲ್ಲಿನ ಹಣ್ಣು ತರಕಾರಿ ಅಂಗಡಿಗೆ ನುಗ್ಗಿ ಹೊಟ್ಟೆ ತುಂಬುವಷ್ಟು ತಿಂದು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ದ್ವಿಚಕ್ರ ಕಾರು ಇನ್ನಿತರ ವಾಹನಗಳನ್ನು ಜಖಂ ಮಾಡಿದೆ. ಇಂದಿರಾನಗರದ ವಿಮಲ್ ನಾಯ್ಕರನ್ನ ಕೆಡವಿ ಬಳಿಕ ಅವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸೇರಿಸಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ರಥಬೀದಿಯ ಬಳಿ ನಿವಾಸಿ ಗೌರಿ ನಾಯಕರ ಮನೆಗೆ ನುಗ್ಗಿದ ಗೂಳಿ ಅವರನ್ನು ಕೆಡವಿದೆ. ಹಲವು ದಿನ ಕೋಮಾ ಸ್ಥಿತಿಯಲ್ಲಿದ್ದರು. ಕೂಲಿ ಕೆಲಸ ಮಾಡಿ ಬದುಕುವ ಅವರ ಮಗ ಶಿವಾನಂದ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಚಿಕಿತ್ಸೆ ಮಾಡಿದರೂ ಫಲಕಾರಿಯಾಗದೆ ಇದೀಗ ಜೀವನ್ಮರಣ ಸ್ಥಿತಿಯಲ್ಲಿದ್ದಾರೆ. ಗೂಳಿ ಬಂದು ಅಮ್ಮನಿಗೆ ಗುದ್ದಿ ಮೇಲೆ ಒತ್ತಾಕಿ ಆಪರೇಷನ್ ಎಲ್ಲ ಆಯಿತು. ಸುಮಾರು ಖರ್ಚಾಯಿತು. 4 ಲಕ್ಷ ರೂಪಾಯಿ ಖರ್ಚಾಗಿದೆ. ಆ ಲೆಕ್ಕದಂಗೆ ಯಾರು ಇನ್ಫಾರ್ಮ್ ಮಾಡೋರಿಲ್ಲ ಅದರಲ್ಲಿ. ಅದಕ್ಕೆ ಏನು ಮಾಡಬೇಕಂತ ನೀವೊಂದು